ನಮಸ್ತೆ. ನಮ್ಮ ಮಾತ ತುಳುನಾಡದ ಜನತೆಗೆ, ಅಂಚೆ ನಮ್ಮ ಮಾತ ಹಾಗೂ ನಮ್ಮ ಎಲ್ಲ ಕರುನಾಡಿನ ಜನತೆಗೆ. ಸೊ ಇವತ್ತು ನಾವು ಇಲ್ಲಿ ಸೇರಿರೋ ಉದ್ದೇಶ ಏನಂತೇಳಿದರೆ, ನಮ್ಮ ಕನ್ನಡದಲ್ಲಿ ವೀರಕಂಬಲ ಹಾಗೂ ತುಳುವಲ್ಲಿ ಬಿಡ್ದಿದ ಕಂಬಳ ಅಂತ ಸಿನಿಮಾ ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗಲಿದೆ. ನಮ್ಮ ಈ ಸಿನಿಮಾದ ನಾಯಕ ನಟ ಸ್ವರ ಶೆಟ್ಟಿ ಅವರು ಇಲ್ಲಿದ್ದಾರೆ, ಹಾಗೆ ಸುಂದರ್ ರೈ ಅವರು ಇದ್ದಾರೆ. ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೂ ನಮ್ಮ ಕಾರ್ಯಕಾರಿ ನಮ್ಮ ಫಿಲ್ಮ್ ಮ್ಯಾನೇಜರ್ ಆದಂಥ ರಾಜೇಶ್ ಕುಡ್ಲ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಇವಾಗ ನಾಳೆ ರಾಜ್ಯದಾದ್ಯಂತ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಹೇಳಿದ್ದೇವೆ. ಈಗ ನಿನ್ನೆ ಒಂದು ಮಂಗ್ಳದ ಸಾಂಗ್ ಕೂಡ ಬಿಟ್ಟಿದ್ದೇವೆ. ಎಲ್ಲ ಕಡೆಯಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಕದ್ರಿ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಡೈರೆಕ್ಟರ್ ನಿಮ್ಗೆ ಗೊತ್ತಿದೆ, ಹೆಸರಾಂತ ನಮ್ಮ ಕನ್ನಡದ ದಿಗ್ಗಜ ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು ಅವರು ಇದನ್ನು ಇದು ಮಾಡಿದ್ದಾರೆ. ಹಾಗೆ ನಾನು ಪ್ರೊಡ್ಯೂಸರ್ ಆಗಿ ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದೇನೆ. ಒಂದು ಚಿಕ್ಕ ಪಾತ್ರ ಕೂಡ ಇದರಲ್ಲಿ ಮಾಡಿದ್ದೇನೆ. ಸೊ ನೀವೆಲ್ಲ ಇದನ್ನು ನೋಡಿಬಿಟ್ಟು ನಮ್ಮನ್ನು ಆರಿಸ್ಬೇಕಂತ ತುಳುನಾಡು ಜನತೆಯಲ್ಲೂ ಹಾಗೂ ಇಡೀ ಕರುನಾಡ ಜನತೆಯಲ್ಲೂ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ ಮಾತ್ರಿಲ್ಲ ಸುರಕಾಲ ಬೈದಿನ ಮಾತ ಮಾಧ್ಯಮ ಮಿತ್ರರಿಗೆ ಸೊಲ್ಮೆಂಟ್ ಸಂಭವಿಲ್ಲ. ಇದು ಸಮಯ ಮುಟ್ಟಿಲ್ಲ ನಾವು ಪೂರ ಸಿನಿಮಾ ಪೂರ ಬೈದಿನ ಸಿನಿಮಾಗೆ ಮಸ್ತ್ ಸಪೋರ್ಟ್ ಮಾಡ್ತಾರೆ. ಕುಡೋರ ಬತ್ತದ ಮೂಲಕ ಕುಲ್ಲೊಂದುಲ್ಲ ಬಂದಾಗ ಈಗ ಮಸ್ತ್ ಹೆಲ್ಪ್ ಮಾಡ್ತೀನಿ ನಾವು ಬಂದಿಲ್ಲ. ಇನ್ನೀತ ಬಿದ್ದದ ಕಂಬಳ ಬಗ್ಗೆ ವೀರಕಂಬಳದ ಬಗ್ಗೆ ಪಾತ್ರವಲ್ಲ. ಬಿದ್ದದ ಕಂಬಳ ತುಳುಟು, ವೀರಕಂಬಳ ಕನ್ನಡ. ಸುರುಕಾದ ಒಂಜಿ ಪಂಡ್ರು ಪುಂದಾದ ತುಳುಟು ಬರೋದು ನಂಚಿನ ಮಲ್ಲ ಬಜೆಟ್ದ ಸಿನಿಮಾ, ಫಸ್ಟ್ ಹೈಯೆಸ್ಟ್ ಗ್ರೋಸ್ ಮಲ್ಲ ಬಜೆಟ್ದ ಸಿನಿಮಾ. ಇನ್ನದ ಈತ್ ಬಜೆಟ್ ಓ ಸಿನಿಮಾಗ್ಲ ಪಾಡ್ದು ಆತ್ ಬಜೆಟ್ ಬೊಕ್ಕೊಂಜಿ ಮಸ್ತ್ ಮಸ್ತ್ ಮಲ್ಲ ಸ್ಟಾರ್ನ ಕುಲುಪು ನಂಚಿ ತುಳುನಾಡ್ದು ಊರೆಲ್ಲ ಸದರ್ನ ಒಳ್ಳೆಯದು. ಬಟ್ ಪಿದೇದ ಕುಲ್ಲ ಪ್ರಕಾಶ್ ರೈ ಆದುಪ್ಪಡು, ಮತ್ತು ರವಿಶಂಕರ್ ಆದುಪ್ಪಡು, ರಾಧಿಕಾ ನಾರಾಯಣ ಆದುಪ್ಪಡು, ಇಂಚ ಮಲ್ಲ ಸರ್ ಆದಿತ್ಯ ಮಲ್ಲ ಸ್ಟಾರ್ನ ಕ್ಲೇಬರ್ ಪಾಡ್ದು ಬಂದೇರು ಬೊಕ್ಕೊಂಜಿ ಈ ಮಣ್ಣದ ಸೊಗಡದ ಕಥೆ ಐತೆ. ಕಾಂತಾರ ಆದುಪ್ಪಡು ಅತ್ತಿತ್ತು ಮರಣ ಕಟ್ಟೆಮರ ಆದುಪ್ಪಡು ನಮ್ಮ ಮಣ್ಣದ ದಾದ ಸೊಗಡದ ಕಥೆಗಳು ಅವನು ಪೂರ ನಮಗೆ ಗೆಂದದ ಗೊತ್ತಾ. ಸೊ ಬಿಡ್ದಿದ ಕಂಬಳ ಅಪಗಡದಿಂಚ ಮಸ್ತ್ ವೇಟಿಂಗ್ ದ ಸಿನಿಮಾ ದಾಯಪಂಡ ಕಂಬಳದ ಎಂಚ ಒಂದಿತ್ತು ಜನಕ್ಲಿಗೆ ತೆರಿಪೋಡು ಬಂದು ಸ್ವಲ್ಪ ಕಂಬಳ ತೂಪಿನಕ್ಕೆ ಗೊತ್ತು. ಬಟ್ ಕನ್ನಡದಕ್ಲಿಗೆ ಐತೆ ಬರೋ ನಿಂಚೆ ಇರು ಸಾಂಕಿರ ಇರುಕೆ ಎತ್ತು ನಮ್ಮ ಆಪುನ ಮಾತ್ರ ಗೊತ್ತು ಬರೋ ಎತ್ತು ಸಾಂಕಿದಿನ ಪಿರೋದ ಕತೆ ಎರಗಲಿ ಗೊತ್ತು ಅಪರ ನೀಟಾಗಿ ಈ ಸಿನಿಮಾ ಉಂಡು. ಬೊಕ್ಕೊಂಜಿ ದಾದ ಪಂಡ ಇಡೀ ಸಿನಿಮಾ ಕಂಬಳದ ಮಿತ್ತೆ ಉಪ್ಪುಂಡು. ಇರಗೆ ನಾರ್ಮಲಿ ತುಯರ ಪಂಡ ಒಂದು ಎರೆಗಂಡ ಕಂಬಳ ಏಪ ಉಂತುಂಡು ಎಂಗ್ಲಿ ಬರೋ ಗೊತ್ತೈತೆ ಅಪುರ ಈ ಸಿನಿಮಾ ಏಪ ಸ್ಟಾರ್ಟ್ ಆಗ್ತುಂಡು ಏಪ ಉಂತೀನಿ ನರುಟರ ಕೇತ್ಮಲ ಪ್ರೊಟೆಸ್ಟ್ ಆಂಡು ಆ ಪ್ರೊಟೆಸ್ಟ್ ಬಗ್ಗೆ ಎಲ್ಲ ಪೂರ ಡೀಟೇಲ್ ಅದು ಕೊಡ್ತೇವೆ. ಸೊ ಏನು ನೀತೆ ಒಂದು ಎಡ್ಡ ಸಿನಿಮಾ ಈ ಮನ್ನದ ಕಥೆ ಸಿನಿಮಾ ಅಲ್ಲ. ಈ ಸಿನಿಮಾ ದೇಶ ವಿದೇಶಕ್ಕೆ ಬದಿತ್ತೊಡ್ದನ್ನು ಸ್ವಲ್ಪ ತುಳುನಾಡು ಗೆಂದೋಡು. ಸೊ ನೀವು ಮಾತಿರಲ್ಲ ಸಪೋರ್ಟ್ ನೆಕ್ಬೋದು ಸಿನಿಮಾ ನೀವು ಮಾತಿರಲ್ಲ ಗೆಂದ. ಬಿರ್ದದ ಕಂಬಳ ಸಿನಿಮಾ ತಂಡದ ಸೊಲ್ಮೇಲೆ ವಿಶೇಷವಾದ ಕಂಬಳನ ನಮ್ಮ ತುಳುನಾಡದ ಒಂಜಿ ಜಾನಪದ ಕಲೆ ಈ ಕಂಬಳನ ಮತ್ತೊಂದು ಒಂದು ಭಾರಿ ಅದ್ಭುತವಾದ ಸಿನಿಮಾ ಮಾಡ್ತಿದ್ದೇವೆ. ಬಹುಶಃ ಒಂದೊಂದು ತುಳುನಾಡು ಸಿನಿಮಾ ಕ್ಷೇತ್ರಕ್ಕೆ ಒಂದು ಮಲ್ಲ ಕೊಡುಗೆ ಅಂತ ಪಂಡಿ ದಯಂದು ಪಂಡ ನಮ್ಮ ಒಂದು ಆರಾಧನೆ ಮನ್ಪಿನಂಚಿನ ಕಲೆ ಕಂಬಳನ ಪತ್ತೊಂದು ರೀತಿ ಮಲ್ಲ ಪಿಕ್ಚರ್ ಮಲ್ಕೊಡೋದಲ್ಲ. ರಾಜೇಂದ್ರ ಸಿಂಗ್ ಬಾಬುನಂಚಿನ ಮಲ್ಲ ಒಂಜಿ ನಿರ್ದೇಶಕರು ಬಹುಶಃ ನಿಕ್ಕೆ ತೂದು ಪರ್ ಬಂಧನ ಇಂಚಿತ್ತಿನ ಪಿಕ್ಚರ್ ಮಲ್ತಿನ ಮಲ್ಲ ನಿರ್ದೇಶಕರು ತುಳು ಸಿನಿಮಾ ಮಲ್ತದೇರಂದು ಪಂಡ ತುಳು ಸಿನಿಮಾ ರಂಗ ಒಂದು ಮಲ್ಲ ಒಂಜಿ ಕಾಂಟ್ರಿಬ್ಯೂಷನ್ ಖಂಡಿತ ಹಾಕೊಂಡು ನಿಕ್ ಪತ್ರಿಕಾ ಮಾಧ್ಯಮದಕ್ಕೆಲ್ಲ ನಿಕ್ಕಲ್ನ ಮಸ್ತ್ ಪಾತ್ರ ಉಂಟು. ದಯಪಂಡ ಒಂಜಿ ಸಿನಿಮಾ ಒಯ್ಯೋಜಿ ಪ್ರೊಡಕ್ಟ್ ಮಲ್ತಂದ ಅವು ಪ್ರಚಾರ ತಿಕ್ಕೊಡು ಜನಕ್ಲ ಇನ್ನು ತೂಗೋಡು ಒಂದು ನಿಕ್ಕಲ್ನ ಮಾಧ್ಯಮ ಬಂಧುಲ್ನ ಸಹಕಾರ ಬೋಡು ನಿಕ್ಕಲ್ ಕಂಪ್ಲೀಟ್ ಸಂಪೂರ್ಣವಾದ ಸಹಕಾರ ಈ ಸಿನಿಮಾದ ಯಶಸ್ಸಿಗೆ ಕೊರೋಡು ಪಂಡದು ಕಂಬಳ ಸಿನಿಮಾ ತಂಡದ ಪರವಾದಿ ನಾನು ವಿನಂತಿ ಮಾಡ್ತೇನೆ. ಯಾನು ಈ ಪಿಕ್ಚರ್ ದಯ ಮಲ್ತೆ ಬಂಡ ನಮ್ಮೊಂಜಿ ತುಳುನಾಡದ ಕಲೆ ಉಂಟು ಕಂಬಳ. ಅವು ನಮ್ಮ ಬರೀ ತುಳುನಾಡತ್ತು ಇಡೀ ದೇಶವ್ರ ಮೇಲೆ ತೊಚ್ಪಾಡು ಬಂದ್ಪಣ ಒಂಜಿ ಆಸೆಯನ್ನು ಪಿಕ್ಚರ್ ಕೆಲವೊಂದು ಬೇತೆತ್ತು ಮಲ್ಲ ಪಿಕ್ಚರ್ ಬೈದ ಕೆಲವೊಂದು ಗೆಂದದ ಕೆಲವೊಂದು ಸೋತದ ಒಂದು ಗೆಂದವನ್ನ ಸೋಪನ ಪೂರ ಬುಡ್ನೆ ನಮ್ಮ ಜನತೆಗಳ ನಿಕ್ಲ ಮಾಧ್ಯಮ ಮಿತ್ರರಿಗಳ. ಸೊ ನೆಟ್ಟೆ ಇಂಕೊಂಜಿ ಖುಷಿತ ವಿಷಯದಾದ ಪಂಡ ಎನ್ನ ಮನ್ನದ ಒಂಜಿ ಕತೆ ಪಂಡ ನಮ್ಮ ಕಂಬಳ ಪಂಡ ನಮ್ಮ ಜಾತ್ರೆ ಲೆಕ್ಕ ಮಲ್ಪ ಒಂಜಿ ಉತ್ಸಾಹ ನಮ್ಮ ನೆತ್ತ ಲೆಕ್ಕ ತೂಂದಿಜೆ ಅಂಚೆ ಪೂಜೆ ಮಲ್ಪನ ಒಂದು ಕ್ರೀಡೆ ಒಂದು ಮಾತೆರ್ಲ ತೂದು ಇಡೀ ದೇಶವ್ರನ್ನ ತೂದು ನಮ್ಮ ಈ ತುಳುನಾಡದ ಮನ್ನದ ಈ ಜಾನಪದ ಕ್ರೀಡೆನು ಮಾತ್ರೆಗಳ ಒಂದು ಎಡ್ಡೆ ಪೊರ್ಲುಡು ಮಲ್ತುಕೊರೋಡು ಬಂದದ್ದು ಯಾರು ಈ ಪಿಕ್ಚರ್ ಮಲ್ತಿದೆ. ಅಂಚೆ ನಿಕ್ಲು ಮಸ್ತ್ ಎಂಗ್ಲಿ ಸಪೋರ್ಟ್ ಮಲ್ತೊಂದು ಬೈದಾರೆ ಇಡೇ ಮಟ್ಟ ಆಲ್ಮೋಸ್ಟ್ ಒಂದು ಮಲ್ಲ ಸುದ್ದಿ ಒಂದು ಕಂಬಳ ಪಂಪ ಒಂದು ಜಾತ್ರೆನೇ ಸ್ಟಾರ್ಟ್ ಆಗ್ತಾನೆ ಇಡೀ ಕರ್ನಾಟಕಡೆ ಬಿದಾರ್ತೀನಿ ಕಂಬಳದ ಜಾತ್ರೆ ನಿಕ್ಲು ಪೂರ ನಿಕ್ಲು ಸಪೋರ್ಟ್ ಮಾಡ್ಬಿಡು. ಅಂಚೆನೈತೆ ಸ್ವರಜನ ಬಂದಾಗ ಭಾರಿ ಮಲಮಲ್ಲ ಆರ್ಟಿಸ್ಟ್ ಪಂಡ
ನಮ್ಮ ತುಳು ಇಂಡಸ್ಟ್ರಿ ಫಸ್ಟ್ ಟೈಮ್ ಮಂಗ್ಲಿ ಒಂದು ಸಾಂಗ್ ಬಂತೀನಿ ಬಂಡ ಫಸ್ಟ್ ಒಂದು ನಮ್ಮ ಅಂಚನೆ ಕೈಲಾಶ್ ಕೇರಳ ಬಂತಿರು. ಸೊ ನೆಕ್ಸ್ಟ್ ರವಿಶಂಕರ್, ಪ್ರಕಾಶ್ ರೈ, ಶೋಭರಾಜ್, ರಾಗಿಣಿ, ವೀಣಾ ಪೊನ್ನಪ್ಪ, ನಮ್ಮ ವೀರಾಜ್ ಸ್ವರಾಜ್ ಶೆಟ್ಟಿ ಐಡ್ಲು ಕುಡಂಜಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ದಾದ ಬಂಡ ಕಂಬಳದ ಎರು ಗಿಡ ಪುನಾರೆ ಶ್ರೀನಿವಾಸ್ ಗೌಡಂದು ಆರೆನೇ ನೆಟ್ಟು ಕುಡಂಜಿ ಹೀರೋ ಇಟ್ಲು ಪಾಡ್ದ ಬೊಕ್ಕ ವಿಶೇಷದಾದ ಪಂಡ ಈ ಕಂಬಳದ ಕೂಟೋಡು ಕಂಬಳೋಡು ಎರು ಗಿಡಪ್ಪನ ಮಾತೆಲ್ಲ ಹೀರೋನಕ್ಲೆ ಕಂಬಳದ ಐಟ್ ಆಯೇ ಮೇಂದ ಏತೋ 200-300 ಜೊತೆ ಎರ್ಲು ಬರ್ಬೋದು ಪ್ರತಿ ಊರಿಲ್ಲ ಹೀರೋನಕ್ಲೆ ಈ ಕಂಬಳ ಮಾತೆಲ್ಲ ಒಂದು ಮಲ್ತಿಟ್ಟು ಅಂಚನೆ ಇಂಕ ಮಸ್ತ್ ಸಪೋರ್ಟ್ ನಮ್ಮ ದೇವಿಪ್ರಸಾದ್ ಶೆಟ್ರು ಮಲ್ತೇರಿ ಕಂಬಳ ಅಧ್ಯಕ್ಷರು ಅಂಚನೆ ಎರ್ತೂರು ರಾಜೇಶ್ ಶೆಟ್ರು ಆರ್ಲೈನ್ ಆ್ಯಕ್ಟ್ ಮಲ್ತಿದ್ದೇರಿ ಬೊಕ ಕಂಬಳದ ಭೀಷ್ಮೆ ಪಂಡದ ಗುಣಪಾಲ್ ಕಡಮಂದು ಬಂದ್ಪಣಮ್ಮ ಅರ್ನ ಒಂಜಿ ನೆಟ್ ಆರೊಂದು ಎಂಕ್ಲೆ ಟೀಮ್ದು ಒಟ್ಟು ಒಂಜಿ ಸ್ಟೋರಿ ಮಲ್ಪರೇನೆ ಒಂಜಿ ವರ್ಷ ಇತ್ತೇರಿ ಬೊಕ ನೆಟ್ ಭಾರಿ ಮಲ್ಲ ಮಟ್ಟದ ಸಹಾಯ ನಮ್ಮ ವಿಜಯ್ ಕುಮಾರ್ ಕೋಡಿಯಲ್ ಬೇಲ್ ನೀವು ಗೊತ್ತುಂಡು ಅಕ್ಷರ ಬ್ರಹ್ಮೆಂದು ಆಲ್ರೆಡಿ ಬಂದ್ಪ ಆರ್ಲ ರಾಜೇಶ್ ಸಿಂಗ್ ಬಾಬುರ್ಲ ಮಕ್ಕಳು ಪೂರ ಸೇತು ಬರೀ ಕತೆ ರೆಡಿ ಮಲ್ಪರೇನೆ ಒಂಜಿ ವರ್ಷ ಇದ್ದುಂದೇರಿ ಈ ಟೈಮ್ ಪೂರ ರೆಡಿ ಮಲ್ತದ್ದು ನಿಕ್ಲೆ ಇದ್ರು ಪತಂಬೈದ ದಯವಿಟ್ಟು ಎಂಕ್ಲೇನು ಸ್ವೀಕರಿಸಲೇ ನನಾತು ಪಿಕ್ಚರ್ ಮಲ್ಪನೆ ಎಂಕ್ಲೇನು ಅವಕಾಶ ಕೊರಲಿಂದ ಎಂಕೇನೊಂದಿಲ್ಲ. ಚಿತ್ರೀಕರಣೆ ಮೂಡುಬಿದ್ರಿ ಮತ್ತೆ ದುಬೈ ಬೊಕ್ಕ ಇರ ಪೂರ ಪ್ಲೇಸ್ ನಮ್ಮ ತುಳುನಾಡು ವರ್ಮೆ ಪುತ್ತೂರು ಕಂಬಳ ಮತ್ತೆ ಸಾಂಗ್ ಅವರು ಶೂಟ್ ಮಾಡ್ತಿದ್ರು ಆಕ್ಚುಲಿ ನಮ್ಮ ಗೆಜ್ಜೆ ದಯಪಂಡ ಕಂಬಳದ ಹಿಸ್ಟ್ರಿ ಶುರುವಾಯಿನ ಏರ್ಪಂಡ ಕೋಟಿ ಚೆನ್ನೈರು ಶುರು ಮಾಡ್ತಾರೆ ಒಂದು 800 years ದುಂಬುದು ಎಂಕ್ಲೆ ಪಂಡ ಅಂದ್ರೆ ಅಂಚನ ಅಪ್ಪನ ಜಾಗ ಹೋದು ಅವಳ ಶೂಟಿಂಗ್ ಮಾಡ್ತದೆ ಅಲ್ತರ ಆಶೀರ್ವಾದ ಬರ್ತದೆ ಕಂಬಳ ಉಂಟು ನಾಗ ಒಂಜಿ ಸಾಂಗ್ ಬರ್ಕೊಂಡು ಅವ್ರು ರಿಲೀಸ್ ಆದ ಸಾಂಗ್ ಗೆಜ್ಜೆಗಿರಿಯಲ್ಲಿ ಫುಲ್ ಶೂಟಿಂಗ್ ಆದ್ರೆ ಎಲ್ಲ ಅದು ತೋರಿಸಿದೆ. ಹೀರೋನೇ ಕತೆ ಅಂದ್ರೆ ಹೌದು ಕಂಬಳವೇ ಕತೆ. ಈಗ ಸ್ವರಾಜ್ಯಕ್ಕೆ ಗತಿ ಪಾತ್ರ ಏನು? ಕಂಬಳ ಓಡಿಸುವ ಒಂದು ಕಂಬಳ ಓಡಿಸಿ ಸ್ವರಾಜ್ ಆದ್ರೆ ಒಂದ್ ಕಡೆ ಈ ಕಡೆ ಶ್ರೀನಿವಾಸ್ ಗೌಡ್ರು ಒಂದ್ ಕಡೆಯಿಂದ ಭೋಜರಾಜ ಕೂಡ ಕಂಬಳ ಓಡಿಸ್ತಾರೆ. ಈ ಕಡೆ ನವೀನ್ ಡಿ ಪಡೀಲ್ ಅವರು ಕೂಡ ಅವರೊಂದು ಇದು ಕರ್ನಾಟಕ ಅಲ್ಲಿ ಎಂಟ್ರಿ ಕೊಡ್ತಾರೆ ಅಂದ್ರೆ ಗುರುಗಳ ತರ. ಸೊ ಒಂದು ಫುಲ್ ಮಿಕ್ಸ್ ಮಸಾಲ ಇದೆ ಈ ಸಿನಿಮಾದಲ್ಲಿ. ಸೊ ಇವ್ರಿಗೆ ಹೀರೋಯಿನ್ ಆಗಿಬಿಟ್ಟು ಫಸ್ಟ್ ಟೈಮ್ ಆಲ್ಮೋಸ್ಟ್ ಸ್ಟೂಡೆಂಟ್ ಅಂತ ಒಬ್ಳು ದಿವ್ಯಾ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಆಗಿದ್ದಾರೆ. ಪ್ರಾರ್ಥನಾ ಅಂತ ಶ್ರೀನಿವಾಸ್ ಗೌಡ್ರಿಗೆ ಜೋಡಿ ಆಗಿದ್ದಾರೆ. ಸೊ ಈ ಥರ ಮೂವಿಗೆ ಏನೇನು ಬೇಕು ಎಲ್ಲ ಮಸಾಲೆಗಳು ಇದರೆಲ್ಲ ಕಾಡಿ ಮಂಗಳೂರು ನಮಿತಾ ಇವರೆಲ್ಲ ಇದು ಮಾಡಿದ್ದಾರೆ. ಉಷಾ ಭಂಡಾರಿ ಅವರು ಭೋಜರಾಜ್ ಓಮಂಜರ್ ಅಂತ ಅವ್ರು ಕೂಡ ಓಡಿಸಿದ್ದಾರೆ, ಕೋನನ್ನು ಓಡಿಸಿದ್ದಾರೆ. ಅವ್ರು ಮೊನ್ನೆನೂ ಯಾವುದೋ ಒಂದು ಕಂಬಳಕ್ಕೆ ಹೋಗಿ ಹೇಳಿದ್ರು, ಪುತ್ತೂರು ಕಂಬಳದಲ್ಲಿ ಹೇಳಿದ್ರು ಅವರು. ನಾವೆಲ್ಲ ಕೂತ್ಕೊಂಡು ನೋಡ್ತೇವೆ ಕೋನ ಓಡಿಸೋದು ಇಷ್ಟು ಅದು ಫಸ್ಟ್ ಬಂದಿಲ್ಲ ಇದು ಫಸ್ಟ್, ಆದರೆ ಅದು ರಿಯಲ್ ಓಡಿಸೋ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಎಲ್ಲ ಕಂಬಳ ಓಟಗಾರರು ಎಲ್ಲರೂ ನಿಜವಾದ ಹೀರೋಗಳಂದರೆ ಅವರಂತೆ ನಾನು ಹೇಳ್ತೇನೆ. ಕತೆ ಅಂದರೆ ಕತೆ ನಾರ್ಮಲ್ ಆಗಿ ಕಂಬಳದ ಮೇಲೆ ಹೋಗ್ತಿರೋದು, ಕಂಬಳ ಯಾಕೆ ನಿಂತು. ಆದರೆ ಅದರಲ್ಲಿ ಒಂದು 2 ತಂಡಗಳ ಒಂದು 2 ಕುಟುಂಬಗಳದ್ದು ಒಂದು ವಿಷಯ ಇದೆ. ಒಂದು ಕುಟುಂಬದಲ್ಲಿ ಶ್ರೀನಿವಾಸ್ ಗೌಡ, ಇನ್ನೊಂದು ಕುಟುಂಬದಲ್ಲಿ ಓಟಗಾರನಾಗಿ ನಾನು, ಅದ್ರ ಸುತ್ತ ನಡ್ಕೊಂಡು ಹೋಗ್ತಿರೋದು. ಆದರೆ ಮೇನ್ ಕಂಬಳವೇ, ಕುಟುಂಬದ ಪ್ರತಿಷ್ಠೆ, ಇಬ್ಬರು 2 ಕುಟುಂಬದ ಪ್ರತಿಷ್ಠೆಯ ವಿಷಯ. ಅದೇ ಕ್ಲೈಮ್ಯಾಕ್ಸ್ ಕೂಡ. ಆದರೆ ಸ್ಟಾರ್ಟ್ ಆಗೋದು ಕೂಡ ಅದರಿಂದನೇ. ಆದರೆ ಕಂಬಳ ಯಾಕೆ ನಿಲ್ತು, ಯಾವ ಏನು ವಿಷಯ ಅದಕ್ಕೆ ಮತ್ತೆ ಸ್ಟಾರ್ಟ್ ಆಯಿತು. ಆ ಸ್ಟಾರ್ಟ್ ಆದಾಗ ಎಷ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದರ ಸೆಂಟ್ರಲ್ಲಿ ಬೇರೆಯವರು ಅಂದರೆ ಅವರ ಬೇಳೆ ಬೇಯಿಸಲಿಕ್ಕೆ ಕಂಬಳವನ್ನು ಇಟ್ಕೊಂಡು ಅಂಡರ್ವರ್ಲ್ಡ್ ಆಗಿರಲಿ ಇಲ್ಲ ಬೇರೆಯವರು ಅವರೆಲ್ಲ ಅದನ್ನೇ ಹೇಗೆ ಉಪಯೋಗಿಸ್ಕೊಂಡ್ರು, ಪೊಲಿಟಿಕಲಿ ಏನು ಇಂಪ್ಯಾಕ್ಟ್ ಆಗಿತ್ತು ಕಂಬಳದ ಮೇಲೆ ಎಲ್ಲ ಅದೇ ಆ್ಯಕ್ಚುಲಿ ಅದು ಏನಂತ ಹೇಳಿದ್ರೆ ಇವರಿಗೆ ನಮ್ಮ ರಾಜೇಶ್ ಸಿಂಗ್ ಬಾಬು ಸರ್ ಮತ್ತು ವಿಜಯ್ ಕುಮಾರ್ ಕೋಡಿಯಲ್ ಸರ್ ಹೇಳಿದ್ರು, ಅವ್ರಿಗೊಂದು ಇನ್ಫಾರ್ಮೇಷನ್ ಬಂತಂತೆ ಯಾವುದು ಕರ್ನಾಟಕ ಕಮಿಷನರ್ ಆಫೀಸಿಂದ. ಈ ಇವ್ರನ್ನ ಯಾರೊಬ್ರು ದೊಡ್ಡವರೊಬ್ರು ಇದ್ದಾರೆ, ಅವ್ರನ್ನ ತೆಗಿಬೇಕಂತಂದ್ರೆ ಅಂಡರ್ ವರ್ಲ್ಡ್ ಎಂಟ್ರಿ ಆಗುತ್ತೆ. ಅವ್ರದ್ದು ಒಂದು ಚಾರ್ಜ್ ಶೀಟ್ ಕೊಟ್ಟಿರ್ತಾರಂತೆ, ಅದ್ರ ಬೇಸ್ ಮೇಲೆ ಅದನ್ನು ಇದು ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ನಿಮ್ಗೆ ಗೊತ್ತು, ಇಡೀ ತುಳುನಾಡಿನಲ್ಲಿ ಕಂಬಳ ಒಂದ್ಸಲ ಬ್ಯಾನ್ ಆಗಿರುತ್ತೆ ಈ ಪೇಟದವರಿಂದಾಗಿ. ಹಾಗೆ ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ಎಲ್ಲ ಆಗಿರುತ್ತೆ. ಅದು ಏನಕ್ಕೆ ಬ್ಯಾನ್ ಆಯಿತು, ಆವಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆನೇ ಪ್ರೊಟೆಸ್ಟ್ ಮಾಡ್ತು. ಆಮೇಲೆ ಅದು ಪುನಃ ಸ್ಟಾರ್ಟ್ ಆಯಿತು. ಏನಕ್ಕೋಸ್ಕರ ಅದು ಬ್ಯಾನ್ ಆಯಿತು. ಈಗ ಎಲ್ಲ ಹೇಳ್ತಾರೆ ಅದಕ್ಕೆ ಹೊಡಿತಾರೆ ಅಂತ. ಏನಕ್ಕೆ ಹೊಡಿತಾರೆ ಅದು ಪ್ರತಿಯೊಂದು ಅದನ್ನು ಸಂದೇಶ ಕೊಟ್ಟಿದ್ದಾರೆ. ಸೆಕೆಂಡ್ ಬಂದುಬಿಟ್ಟು ಕಂಬಳ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಜಾತಿ ಇಲ್ಲ, ಇದು ಸರ್ವಧರ್ಮ ಕ್ರೀಡೆ. ಇದು ಇಲ್ಲಿ ಹಿಂದೂಗಳಿರ್ಬೋದು, ಇದು ಆ್ಯಕ್ಚುಲಿ ರೈತರ ಕ್ರೀಡೆ ಇದು.
ಎಕ್ಸ್ಪೆಷಲ್ ಆಗಿ ನಮ್ಮ ಕಂಬಳವನ್ನು ಆಲ್ರೆಡಿ ನಮ್ಮ ದೊಡ್ಡ ಸ್ಟಾರ್ ರಿಷಬ್ ಸರ್ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬಿಟ್ಟು ಯಾವಾಗಾದ್ರು ತೋರಿಸಿದ್ರು ಆವಾಗಲೇ ಕಂಬಳ ಇದಾಯಿತು. ಬಟ್ ನಮ್ಮ ಕಾನ್ಸೆಪ್ಟ್ ಏನಂದರೆ ಫುಲ್ ಎಂಟೈರ್ ಕಂಬಳದ ಬಗ್ಗೆನೇ, ಒಂದು ಕೋಣವನ್ನು ಹೆಂಗೆ ಸಾಕ್ತಾರೆ, ಅದಕ್ಕೆ ಎ ಸಿ ರೂಮ್ ಮಾಡಿರ್ತಾರೆ, ಅದನ್ನು ಹೆಂಗೆ ಅದಕ್ಕೆ ಮಾಲಿಶ್ ಮಾಡ್ತಾರೆ, ಅದನ್ನು ಹೆಂಗೆ ಪೂಜೆ ಮಾಡ್ತಾರೆ, ಪ್ರತಿಯೊಂದು ಸ್ಟೋರಿ ಕೂಡ ನಮ್ಮ ತುಳುನಾಡಿದೆ ಇದು. ಅದರಲ್ಲಿ ಎಲ್ಲ ಬಿಂಬಿತವಾಗಿ ತೋರಿಸಿದ್ದಾರೆ ಸರ್. ಹೌದಂತೆ ಸರ್. ಅಲ್ಲಿ ಶೂಟ್ ಮಾಡಿಲ್ಲ, ಬರೀ ದೇವಸ್ಥಾನದ ಮೇಲೆ ದೇವಸ್ಥಾನ ಇದು ಮಾಡಿದೆ. ಅಂದ್ರೆ ಅಲ್ಲಿ ಕಂಬಳದ್ದೆಲ್ಲ ದೇವರ ಪ್ರಾರ್ಥನೆ shoot ಮಾಡಿ, ಯಾಕಂದ್ರೆ ಬೆದ್ರದಲ್ಲಿ. ಕಂಬಳ ನಿಂತಾಗ ಸ್ಟಾರ್ಟ್ ಆಗೋಗೆ ಹೇಗೆ ಇದು ಮಾಡ್ಬೇಕಂತ ಎಲ್ಲ ಪುತ್ತೂರು ದೇವಸ್ಥಾನದಲ್ಲೂ ಮಾಲಿಂಗೇಶ್ವರ ಕೋರ್ಟ್ ಸೀನ್ ಏನಂತ ಹೇಳಿದ್ರೆ, ಕಂಬಳ ಏನಕ್ಕೆ ನಿಂತೋಯ್ತು ಅನ್ನೋದು ಒಂದು ಪಾರ್ಟಿ ಬಂದ್ಬಿಟ್ಟು ನಿಲ್ಲಿಸ್ಬೇಕಂತ, ಇನ್ನೊಬ್ರು ಬಂದ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಕಂಬಳ ನಿಂತೋಗ್ಬಿಟ್ಟು ಇಡೀ ಅಂದರೆ ಆ ಸಿನಿಮಾದಲ್ಲಿ ಇಡೀ ಊರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಹಸುಕರುಗಳಿಗೆ ಹುಷಾರಿರಲ್ಲ, ಮುಂದೆ ಬಿಸ್ನೆಸ್ ಮಾಡಿದ್ರೆ ಏನಾಗ್ತಾ ಇಲ್ಲ, ಎಲ್ಲ ಒಂದು ಸಂಸಾರ ಅಂತ ಅದ್ರ ಕೂಡ ಟೆನ್ಷನ್. ಅದು ಏನಕ್ಕಂತ ಕೇಳುವಾಗ ಕಂಬಳ ಮಾಡ್ಬೇಕಂತ ಆಯಿತು. ಆ ಕಂಬಳ ಒಂದು 70 ವರ್ಷ ಹಿಂದೆ ನಿಂತೋಗಿರ್ತೀವಿ. ಅದು ಸ್ಟೋರಿಯೇ ಇದರಲ್ಲಿ ಇದಾಗಿದೆ. ಬಾಲಣ್ಣ ನಮ್ಗೆ ಎಲ್ಲದಕ್ಕೂ ಇಲ್ಲಿ ತುಳು ಪಿಕ್ಚರ್ ಯಾವುದೇ ಬಂದರೂ ಕೂಡ ನಮಗೆ ಹೆಲ್ಪ್ ಮಾಡಕ್ಕೆ ಬರೋದು. ಬಾಲಣ್ಣ ಅಂದರೆ ಪುತ್ತೂರಿನ ಪತ್ರಕರ್ತರಿಗೆ ಪರಿಚಿತ ಹೆಸರು. ಪುತ್ತೂರಿಗೆ ತುಳು ಸಿನಿಮಾ ಬರಬೇಕಾದ್ರೆ ಅದು ಬಾಲಣ್ಣ ನಮ್ಮ ಮುಖಾಂತರನೇ ಬರೋದು. ಅವರಿಗೆಲ್ಲ ಅದರ ಆದ್ರೆ ಇದ್ರದ್ದು ಡಿಸ್ಟ್ರಿಬ್ಯೂಷನ್ ಬಂದು ಬೆಂಗಳೂರು ಅವರಾಗಿದ್ರಿಂದ ಇಲ್ಲಿಗೆ ನಮಗೆ ಸಪೋರ್ಟಿಂಗ್ ಒಂದು ಬಾಲಣ್ಣ ನಿಂತಿದೆ. ನಮ್ಮ ತುಳುನಾಡು ಸಿನಿಮಾ ಅಂತ ಹೇಳ್ಬಿಟ್ಟು ಅವರು ನಮಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಸೊ ಮಾತಿರಲಿಲ್ಲ, ನಮಸ್ಕಾರ. ಒಂಜಿ ಬಾರಿ ಎಡ್ಡೆ ಸಿನಿಮಾ, ಬಾರಿ ಬೊಲ್ಲದ ಸಿನಿಮಾ ದಾಯ ಪಂಡ ಕೋಡೆಯಾನ ನೆತ್ತಡಿ ಸಾಂಗ್ ಬಿಡುಗಡೆ ಮಂಗ್ಲಿ ಪನಿ ಪಂಪುಂಜಿ ಪದ್ಯ ಬಾರಿ ಬೊಲ್ಲು 3 ಬೈದ್ರೆ ನಿಕ್ಲು ತೂಲೆ ದಾಯ ಪಂಡ ಯಾನು ಮಂಗ್ಲಿನ ಮಾತ ಸಾಂಗ್ ಹೆಚ್ಚೆ ಕೇಂದ್ರಿ ಅಣ್ಣಂಗೆ ಭಾರಿ ಇಷ್ಟ ಮಂಗ್ಲಿನ ಸಾಂಗ್ ಅಂಚ ಕೋಡೆ ಈ ಸಾಂಗ್ ಕೇಂದ್ರ ತುಳುಟು ಭಾರಿ ಶೋಕ ಮಾಡ್ತೀರಿ. ಈತ ಯಾರು ಫಸ್ಟ್ ಬಂದಿಲ್ಲ, ತುಳುಟು ಫಸ್ಟ್ ಟೈಮ್ ಭಾರಿ ಶೋಕ ಮಾಡ್ತೀರಿ. ಕನ್ನಡ ನಂತರ ಇದು ತುಳುಕು ಇದೆ ಎಡ್ಡೆ ಬಂತೀರಿ. ಪತ್ತಿ ಉಂಟು ನಿಜವಾದ ವೈರಲ್ ಆಗುತ್ತೆ, ವೈರಲ್ ಆಗ್ತದೆ ಮಾತೆಲ್ಲ ಕೇಂದ್ರ ಅಂಚ ಬೊಕ್ಕ ಈ ಸಿನಿಮಾ ಮಾತು ತಿಗಿಡ್ಲ ಕರ್ನಾಟಕ ಕೂಡ ರಿಲೀಸ್ ಆಗೋದು ಇತ್ತು. ಆಲ್ರೆಡಿ ಸೊಂಟಿ ಕೊಪ್ಪಳ ನಮ್ಮ ಒಂಜಿ ನೆಟ್ಟು ಪಾತಿರ ಕೊರತೆ ಇಲ್ಲ. ಬೊಕ್ಕ ಕಾಸರಗೋಡ್ಲ ಮುಲ್ಲಿದೇನ ಬಪ್ಪನವರದಕ್ಕ ಮಾಡೋದಿಲ್ಲ ಪಿಕ್ಚರ್ ಅಪ್ಪ ಬಣ್ಣ ಮುತ್ತ ಅಂತ ರಿವ್ಯೂ ಹೋಗಿದ್ದಕ್ಕೆ ಅಪ್ಪ ಕಾಸರಗೋಡ್ಲ ಎಡ್ಡ ಒಂಜಿ ರಿಲೀಸ್ ಮಾಡ್ತದೆ ಅವಳ ಶೋಕಡ ಕಾರ್ಯಕ್ರಮ ಅಂತ ಮಲ್ಪ ಮಾಡೋದು ಪ್ಲ್ಯಾನ್. ಅಂಚೆ ಮಾತ ಸಿನಿಮಾಗಳ ನಿಕ್ಲು ಮಸ್ತ್ ಸಹಕಾರ ಕೊಡ್ತಾರೆ. ಅಂಚೆ ಬಿಡ್ತಿದ್ದ ಕಂಪನಿಗಳ ಸಹಕಾರ ಕೊಡೋದು ನೆಟ್ಟು ನವೀನ್ ರಂಗಲ್ಲಿ ಪಡೀಲಿ, ಅಂಚೆ ಭೋಜರಾಜ ಮುಂಜು ನಮ್ಮ ಸುಂದರಂಗಲ್ಲಿ ಬೊಕ್ಕ ಮಸ್ತ್ ಗೋಪಿನಾಥ ಭಟ್ರು, ಚೇತನ್ ರೈಮಾಣಿ ಅಂಚೆ ಮಸ್ತ್ ನಮ್ಮ ರಮೇಶ್ ಕುಕ್ಕಳಿಲ್ಲ ಅಂಚೆ ಮಸ್ತ್ ಜನ ನಂಗೆ ನೆಟ್ ಸಪೋರ್ಟ್ ಆ್ಯಕ್ಟ್ ಮಾಡ್ತಿದ್ದಾರೆ ಮಸ್ತ್. ಮತ್ತೊಂದು ಕೆ ಪೇಜ್ ಅವರು 2 ಸಾಂಗ್ ಬರ್ತಿದ್ದಾರೆ. 2 ಸಾಂಗು ರಿಲೀಸ್ ಆಯಿತು. ಕೆ ಪೇಜ್ ಅವರು ಇದು ಮಾಡಿದ್ದು. ವಿಜಯ್ ಕುಮಾರ್ ಪಡೇಲ್ ಬರೆದದ್ದು ಏ ತುಳುವ ಅಂತ ಸಾಂಗ್, ಅದು ಕೂಡ ರಿಲೀಸ್ ಆಗಿದೆ. ಶಶಿರಾಜ್ ಕಾವ್ರು ಒಂದು ಸಾಂಗ್ ಬರೆದಿದ್ದಾರೆ. ನವೀನ್ ಎಟ್ಮೆಮಾರ್ ಬರೆದದ್ದು ಅದೊಂದು ಸಾಂಗ್ ರಿಲೀಸ್ ಆಗಿದೆ. ಶಶಿರಾಜ್ ಕಾವ್ರದ್ದು ಇನ್ನೂ ರಿಲೀಸ್ ಆಗಬೇಕು. ಲಾರಿ ಇದರಿಂದ ರಿಲೀಸ್ ಆಗ್ತದೆ. ಎಲ್ಲ ಸಾಂಗ್ಗಳು ಅದರಲ್ಲಿ ಪ್ಲೇ ಆಗ್ತಾ ಇದೆ. ನಮ್ಮ ಮೈಮ್ ರಾಮದಾಸ್ ಒಂದು ಸಾಂಗ್ ಆಡಿದ್ದಾರೆ ಇದರಲ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.